ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರ ನಮಸ್ಕಾರ. ಇನಿ ನಮ್ಮ ಮನ್ಪುಗ ದಿನತ ರೂಟಿಂಗ್ ತೊಚ್ಪೋಂದಿಲ್ಲೆ, ಡೈಲಿ ವ್ಲಾಗ್ ಪಾಡೊಂದಿಲ್ಲೆ ದಿನತ ಕೇಬೀಜ ಕಟ್ಕೊಂಡು ಬಂದಿದ್ದೇನೆ. ಕೇಬೀಜ ಪಲ್ಯ ಮಾಡ್ತಾರೆ, ಆರ್ಡರ್ ಇದೆ ಒಂದು ಮಟ್ಟದಲ್ಲಿ. ಕಾಯಿ ಮುಚ್ಚಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಕನ್, ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಟೊಮೆಟೊ, ಚಿಕನ್ದು ಬೇಳೆ ಸಾರು ಮಸ್ತ್ ಐಟಮ್ ಫ್ರೈ. ಕೇಬೀಜ ಉಪ್ಪರಿ ಮಾಡ್ತದೆ, ಅಷ್ಟು ಗ್ಯಾಸ್ ಬರ್ತದೆ. ದಾಸೆ ಪಾಡ್ದು ಬೀಸಪ್ಲ ಮಾಡ್ದೆ, ಈರುಳ್ಳಿ ಪಾಡಬೇಕು, ಮತ್ತು ಕೇಬೀಜ ಫುಲ್ ಹಾಕಲ್ಲ. ಮತ್ತೆ ಮುಂಚಿ ಬರುತ್ತೆ ಫ್ರೆಂಡ್ಸ್, ಮುಂಚಿ ಪಾಡೋದಿಲ್ಲ ಅದು. ಕಾಯಿ ಮುಂಚಿ ರುಚಿಗೆ ತಕ್ಕ ಉಪ್ಪು ಪಾಡ್ಗ అయితే ಅವರ ಫುಲ್ ಮಿಕ್ಸ್ ಮಾಡ್ತದೆ. ನಮ್ಮ ಫುಲ್ ಹಾಕ್ತದೆ, ಸರಿ ಮಿಕ್ಸ್ ಮಾಡ್ತದೆ. అయితే ನಮಗೆ ಚಾ ಒಂದು ಉಳಿತೆ, ಚಾ ತೋಟು ಒಂದು 10 ಚಾ అయితే ನಡು ಕೊಂಜಿ 10 ಚಾ ತೋಟು 10 ಚಾ ಅಲ್ಲ 10 ತಿಂದಿಲ್ಲ. ಬಜ್ಜಿ ಒಂದು ಸಜ್ಜಿಗೆ ಬಜ್ಜಿಲ್ಲ ಒಮ್ಮರ ತೊಚ್ಪಾದೆ, ಬಿರಲ್ಲ ತೊಚ್ಕೊಂಡು ಬಚ್ಚಿಲ್ಲ ತೊಚ್ಪಾಯ್ತು. ಪಲ್ಯ ದೀಲಿತ್ತೆ ಅಂತ ನೀರು ಉಂಟಾಯ್ತು. ನೀರು ಸರಿ ಆಜಾಡು ಸರಿ ಮಿಕ್ಸ್ ರಾಜನ್ ಬರ್ತೀನಿ ಅಂತ ಕಡಾಯಿ ಚಿಕನ್ ಉಂಡು, ಚಿಕನ್ ಸುಕ್ಕ ಮನ್ಪುನ ಆರ್ಡ್ರ್ ಉಂಡು. ಎಣ್ಣೆ ಪಾಡ್ದ ಮತ್ತೆ ಕರಿಬೇವು ಪಾಡ್ದ ಊಟಕ್ಕೆ ಈರುಳ್ಳಿ ಪಾಡ್ದ ಮತ್ತು ಟೊಮೆಟೊ ಪಾಡ್ದ ಮತ್ತೆ ಈ ಚಿಕನ್ ಮಸಾಲೆನ ಪಾಡ್ಗ ಇದಕ್ಕೆ ಪೂರ ಪಾಡ್ದು ಸಾಮಾನು ಕಡೆತಿನ ಒಟ್ಟಿಗೆ ಬೇಯಬೇಕಾ. ರುಚಿಗೆ ತಕ್ಕ ಉಪ್ಪು ಹಾಕಬೇಕು.
ಮುಚ್ಚಳ ಮುಚ್ಚಿದ್ದು ಒಂದು 5 ನಿಮಿಷ ಬೇಯ. ಮಿಕ್ಸ್ ಮಾಡ್ತದೆ. ಚೂರು ಮಂಜಳ ಪುಡಿ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಶುಂಠಿ ಜೀರಿಗೆ ಅப்புறம் ಕುದ್ದಿದಿಲ್ಲ ಮಿಕ್ಸ್ ಮಾಡ್ತದೆ. ಮತ್ತೆ ಇದು ರೆಡಿ ಆಂಡು ನೆಕ್ಕಿತ್ತೆ ತಾರೈ ಫ್ರೈ ಮಂತ್ ಪಾಡ್ಗ. ಮತ್ತೆ ಒಂದು ಬನಲದಿಂದ ಬನಲಗೊಂತೆ ಬೇಸಪ್ಪು ಆಡ್ದು ಫ್ರೈ ಮಂತ್ ಇಕ್ಕ ನನಗೆ ತಾರೈ ಪಾಡ್ಗ. ಮತ್ತೆ ತಾರೈ ಪಾಡ್ದು ಅದಕ್ಕೆ ಒಂಚೂರು ಮಂಜಳ ಪುಡಿ ಬಿಡ್ತದೆ. ಮತ್ತೆ ಸರಿ ಮಿಕ್ಸ್ ಮಾಡ್ತದೆ. ಮತ್ತು ಫ್ರೈ ಮಂತಿನ ತಾರೈನು ಚಿಕನ್ಗೆ ಪಾಡ್ದು. ಮಸ್ತ್ ಪುಡಿ ಪುಡಿ ಸುಕ್ಕ ಹಾಕೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಕಲರ್ ಟೇಸ್ಟ್ ಮಂತ್ಲಿ ಫ್ರೈ ಮಂತ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇದೆಯೇ ಹಣ್ಣು ಮಂತ್ಲಿ ನಂಗೆ ಮಸ್ತ್ ಉಂಡು ಬೇಲೆ ಆರ್ಡ್ರದ್ದು ಬೇರೆ ಉಂಡು. ಈ ವಿಡಿಯೋನ ಇದೆಗೆ ಮುಗಿತೊಂದಿಲ್ಲ. ತಲೆ ಫ್ರೆಂಡ್ಸ್ ಮತ್ತೆ ರೆಡಿ ಆಯ್ತು ಪಾರ್ಸೆಲ್ದ ಚಿಕನ್ ಡ್ರೈ ಸುಕ್ಕಂದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಡ ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಕಮೆಂಟ್ ಮಾಡ್ಲಿ, ಸಬ್ಸ್ಕ್ರೈಬ್ ಮಾಡ್ಲಿ. ನನ್ನ ದಿನ ರೂಟಿಂಗ್ ಪಾಡು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.